ನಂದಿನಿ ನದಿ ಸಂರಕ್ಷಣಾ ಸಮಿತಿಯಿಂದ ನಂದಿನಿ ನದಿಯ ಉಳಿವಿಗಾಗಿ ಬೃಹತ್ ಪ್ರತಿಭಟನಾ ಸಭೆಯು ಚೇಳ್ಯಾರಿನ ಕಂಡಿಗೆ ನಂದಿನಿ ಮಿತ್ರ ವೃಂದದ ಬಳಿ ನಡೆಯಿತು. ಇತಿಹಾಸ ಪ್ರಸಿದ್ಧ ಚೇಳೈರು ಕಂಡಿಗೆ ನಂದಿನಿ ನದಿಗೆ ಮುಚ್ಚೂರು ವೆಟ್ವೆಲ್ನ ಹತ್ತಿರದ ಒಳಚರಂಡಿಯ ಕೊಳಚೆ ನೀರು, ಕೊಡಿಪಾಡಿಯಲ್ಲಿ ನಿರ್ಮಾಣವಾಗಿರುವ ತ್ಯಾಜ್ಯ ಸಂಸ್ಕರಣಾ ಘಟಕದ ನೀರು, ಚೊಕ್ಕಬೆಟ್ಟು ಪರಿಸರದ ಮನೆಯ ತ್ಯಾಜ್ಯ ನೀರು, ಮುಕ್ಕದ ಖಾಸಗಿ ಆಸ್ಪತ್ರೆ, ಕಾಲೇಜು, ವಸತಿ ಗೃಹ ಮತ್ತು ಹೋಟೆಲ್ಗಳ ತ್ಯಾಜ್ಯ ನೀರುಗಳನ್ನು ನಂದಿನಿ ನದಿಗೆ ಬಿಡುವುದರಿಂದ ನಂದಿನಿ ನದಿ ಸಂಪೂರ್ಣ ಕಲುಷಿತಗೊಂಡಿದೆ. ಇದರಿಂದಾಗಿ ಚೇಳೈರು ಕಂಡಿಗೆ ಭಾಗದ ಅನೇಕ ಕೃಷಿಯನ್ನೇ ಅವಲಂಬಿತ ಕುಟುಂಬಗಳು ಕೃಷಿ ಮಾಡದ ಪರಿಸ್ಥಿತಿ ಎದುರಾಗಿದ್ದು, ಕುಡಿಯುವ ನೀರಿಗೂ ಸಮಸ್ಯೆಯಾಗಿದ್ದು, ಬಾವಿಗಳು ಮಲಿನಗೊಂಡಿದೆ. ಮಾತ್ರವಲ್ಲದೆ ಇತಿಹಾಸ ಪ್ರಸಿದ್ಧ ಕಂಡಿಗೆ ದೈವಸ್ಥಾನದ ಮೀನು ಹಿಡಿಯುವ ವಿಶೇಷ ಜಾತ್ರೆ ನಿಲ್ಲುವ ಹಂತಕ್ಕೆ ತಲುಪಿದೆ. ಜಾನುವಾರುಗಳಿಗೆ ನೀರು ಕುಡಿಯಲು ಮತ್ತು ಮೇವು ತಿನ್ನದ ಹೀನಾಯ ಪರಿಸ್ಥಿತಿ ಎದುರಾಗಿದ್ದು, ಬಾವಿಯ ನೀರು ಕುಡಿದ ಅನೇಕ ಜನರು ಆಸ್ಪತ್ರೆಯಲ್ಲಿ ಹೊರ ರೋಗಿಗಳಾಗಿದ್ದು ಖೇದಕರ ವಿಷಯವಾಗಿದೆ. ನಾಗರಿಕ ಹೋರಾಟ ಸಮಿತಿಯ ಕಾರ್ಯದರ್ಶಿ ಪುಷ್ಪರಾಜ್ ಶೆಟ್ಟಿ ಅವರು ಮಾತನಾಡಿ, ನಂದಿನಿ ನದಿ ಅಲ್ಲಿನ ಗ್ರಾಮಸ್ಥರ ಜೀವನದಿ. ಇತಿಹಾಸ ಪ್ರಸಿದ್ಧ ದೈವಸ್ಥಾನಕ್ಕೆ ಸಂಬಂಧಿಸಿದ ನದಿ ಕಲುಷಿತಗೊಂಡಿರುವ ಬಗ್ಗೆ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದು ತಕ್ಷಣ ಅದನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ರು. ಅಥವಾ ಶುದ್ಧ ನೀರಿತ್ತು, ಗತವೈಭವದಲ್ಲಿ ನೋಡಿದ್ರೆ ಅದು ತುಂಬಾ ಶುದ್ಧವಾದ ನೀರು. ಇವತ್ತು ಎಲ್ಲ ವಸತಿ ಗೃಹಗಳಿಂದ ಹಾಗೂ ಹಾಸ್ಪಿಟಲ್ನಿಂದ ಹಾಗೂ ಬೇರೆ ಬೇರೆ ಕಡೆಯಿಂದ ಬಂದಂತ ಯುಜಿಡಿ, ಮೇನ್ ಉದ್ದೇಶವೇ ಯುಜಿಡಿ, ಅದು ಸರಿಯಾದ ಗುಣಮಟ್ಟ ಇಲ್ಲದೆ, ಕಾಮಗಾರಿದ ಗುಣಮಟ್ಟ ಇಲ್ಲದೆ ಡೈರೆಕ್ಟ್ ಆಗಿ ನಂದಿನಿ ನದಿಗೆ ಹರಿಯುತ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇದನ್ನು ಉಳಿಸುವಲ್ಲಿ ನಾವೆಲ್ಲರೂ ಒಟ್ಟಿಗೆ ಆಗಿ ಇದಕ್ಕೆ ಮೂಲ ಕಾರಣ ಹುಡುಕಬೇಕು, ಎಲ್ಲಿಂದ ಬರ್ತದೆ ಅನ್ನುವಂಥದ್ದು. ಇವತ್ತು ಮೂಲ ಕಾರಣ ನೋಡಿದ್ರೆ ಯುಜಿಡಿಯಿಂದ ಬರ್ತಾ ಇದೆ. ಅದು ಸರಿಯಾಗಿ ಅದರದ್ದು ಪಂಪಿಂಗ್ ಆಗದ ಕಾರಣ ಅಥವಾ ಕೆಲವು ಕಡೆ ಡೈರೆಕ್ಟ್ ಬರ್ತಾ ಇದೆ ಇಲ್ಲಿಗಲ್ ಕನೆಕ್ಷನ್ ನಿಂದಾಗಿ, ಅಥವಾ ಇನ್ನಿತರ ಬೇರೆ ಬೇರೆ ವಸತಿ ಗೃಹ, ಹಾಸ್ಪಿಟಲ್ಸ್ ಎಲ್ಲ ಕಡೆಯಿಂದ ಬರ್ತದೆ. ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಮಾತನಾಡಿ, ನಾವು ಫಲವತ್ತಾದ ಕೃಷಿ ಭೂಮಿಯನ್ನು ಜುಜುಬಿ ಹಣಕ್ಕೆ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ನೀಡಿ ನಾವೀಗ ಕಷ್ಟ ನಷ್ಟ ಅನುಭವಿಸುತ್ತಾ ಇದ್ದೇವೆ. ದೊಡ್ಡ ದೊಡ್ಡ ಕಂಪನಿಗಳು, ಆಸ್ಪತ್ರೆಗಳು ನಮ್ಮ ಊರಿಗೆ ಬಂದು ಅದರ ಕಲುಷಿತ ನೀರು ನಮ್ಮ ನದಿಗೆ ಬಿಡುವುದರಿಂದ ಪರಿಸರದ ಜೊತೆಗೆ ನಮ್ಮ ಆರೋಗ್ಯಕ್ಕೆ ಹಾನಿಕರ. ಈ ಬಗ್ಗೆ ನಾವು ಈಗಲೇ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ದೊಡ್ಡ ಅಪಾಯ ಕಾದಿದೆ. ಹಾಗಾಗಿ ನಿರಂತರ ಹೋರಾಟದ ಅಗತ್ಯವಿದೆ ಎಂದರು. ಅಭಿವೃದ್ಧಿಯ ನೆಪದಲ್ಲಿ, ಪ್ರಗತಿಯ ನೆಪದಲ್ಲಿ, ತಂತ್ರಜ್ಞಾನದ ಬೆಳವಣಿಗೆಯ ಈ ಕಾಲದಲ್ಲಿ ನಿಜವಾದ ನಮ್ಮ ಬದುಕನ್ನ ಕಸಿದುಕೊಳ್ಳುವಂತಹ ಒಂದು ಪ್ರಯತ್ನಗಳು ಇಲ್ಲಿ ಆಗ್ತಾ ಇದೆ. ಇದಕ್ಕೆ ಯಾರು ಕಾರಣ ಎನ್ನುವುದಕ್ಕಿಂತಲೂ ಕೂಡ ನಾವು ಊರವರು ಇದನ್ನ ಪ್ರತಿಭಟಿಸದೆ ಇದ್ದಂತಹ ಕಾರಣವೇ ಈ ರೀತಿಯ ಪರಿಸ್ಥಿತಿ ನಮಗೆ ಬರಲಿಕ್ಕೆ ಸಾಧ್ಯ ಆಯಿತು ಎನ್ನುವಂಥದ್ದು. ಅದಕ್ಕೆ ಬೇಕಾಗಿ ಇವತ್ತಿನ ದಿನ ಎಲ್ಲ ಊರಿನ ಸಂಘ ಸಂಸ್ಥೆಗಳು, ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಒಂದು ತಾಯಿ ನೆಲದ ಜೀವಂತಿಕೆಯನ್ನ ಉಳಿಸುವಂತಹ ನದಿಯನ್ನ ಸಂರಕ್ಷಣೆ ಮಾಡಬೇಕು, ಅದನ್ನ ಪರಿಶುದ್ಧವಾಗಿ ಇಡಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಪುರಾಣ ಪ್ರಸಿದ್ಧವಾದಂತಹ, ಜಾನಪದ ಪ್ರಸಿದ್ಧವಾದಂತಹ, ಇತಿಹಾಸ ಪ್ರಸಿದ್ಧವಾದಂತಹ ಕಂಡಿಗೆ ಉಳ್ಳಾಯ ಕ್ಷೇತ್ರದ ಒಂದು ಪವಿತ್ರವಾದಂತಹ ನದಿ ಅದು ನಂದಿನಿ. ಇಲ್ಲಿಯ ಜಾತ್ರೆ ಆರಂಭ ಆಗುವುದೇ ಈ ನದಿಯಲ್ಲಿ ಮೀನು ಹಿಡಿಯುವ ಮೂಲಕ ಆರಂಭ ಆಗುವಂತ. ನಂದಿನಿ ನದಿ ಹೋರಾಟ ಸಮಿತಿ ಪ್ರಮುಖರಾದ ದಿವಾಕರ ಸಾಮಾನಿ ಮಾತನಾಡಿ, ಇಂದಿನಿಂದ 15 ದಿನದ ಒಳಗೆ ನಮ್ಮ ನಂದಿನಿ ನದಿಗೆ ಬರುವ ಖಾಸಗಿ ಆಸ್ಪತ್ರೆ, ಎಸ್ಟಿಪಿ ಪ್ಲಾಂಟ್, ವೆಟ್ವೆಲ್ ನೀರು, ಖಾಸಗಿ ವಸತಿ ಸಮುಚ್ಚಯದ ನೀರನ್ನು ಜಿಲ್ಲಾಡಳಿತ ಬಂದ್ ಮಾಡಬೇಕು. ನಂತರ ನದಿಯಲ್ಲಿ ಬೆಳೆದಿರುವ ಕಲುಷಿತ ಗಿಡಗಳನ್ನು ತೆಗೆದು ನದಿಯನ್ನು ಸ್ವಚ್ಛಗೊಳಿಸಬೇಕು. ಇದಕ್ಕೆ ಜಿಲ್ಲಾಡಳಿತ ಸರಿಯಾದ ಕ್ರಮ ಕೈಗೊಳ್ಳದಿದ್ದರೆ ಆಗುವ ಅನಾಹುತಗಳಿಗೆ ಜಿಲ್ಲಾಡಳಿತ ನೇರ ಹೊಣೆ. ಮಾತ್ರವಲ್ಲದೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟದ ಎಚ್ಚರಿಕೆ ನೀಡಿದರು. ದೈವಸ್ಥಾನದ ಸಮೀಪವೇ ಹರಿಯುತ್ತಿದ್ದು ನಂದಿನಿ ನದಿಯಲ್ಲಿ ಕಂಡಿಗೆ ಉಳ್ಳಾಯ ದೈವಸ್ಥಾನದ ಜಾತ್ರಾ ಮಹೋತ್ಸವದಂದು ಮೀನು ಹಿಡಿಯುವಂತ ಒಂದು ಕಾರ್ಯಕ್ರಮ ನಡೆಯುತ್ತಿತ್ತು. ಇದು ಅನಾದಿ ಕಾಲದಿಂದಲೂ ನಡೆದು ಬಂದಂಥ ಒಂದು ಪದ್ಧತಿ. ಆದರೆ ಕಳೆದ ಕೆಲವು ವರ್ಷಗಳಿಂದ ಸಮೀಪದ ತ್ಯಾಜ್ಯಗಳು ಈ ನದಿಯನ್ನು ಸೇರುತ್ತಿದ್ದು ಈ ತ್ಯಾಜ್ಯದಿಂದ ಇಡೀ ನೀರು ಕಲುಷಿತಗೊಂಡಿದೆ.
ಇವತ್ತು ವಿಷಕಾರಿಯಾಗಿ ಆ ನೀರು ಹರಿದಾಡುತ್ತದ್ದು, ಅಲ್ಲಿಯ ಏನು ಮೀನು ಅಥವಾ ಜಲರಾಶಿ ಏನೇನು ಇದೆಯೋ ಅದೆಲ್ಲ ಇವತ್ತು ಸರ್ವನಾಶ ಹೊಂದಿದೆ. ಈ ಸಂದರ್ಭದಲ್ಲಿ ನಾವು ನಂದಿನಿ ನದಿ ಸಂರಕ್ಷಣಾ ಸಮಿತಿ ಅಂತ ರಚನೆ ಮಾಡಿಕೊಂಡು ಈ ನದಿಯ ಏನು ಪಾವಿತ್ರ್ಯತೆಯನ್ನು ಉಳಿಸಬೇಕು, ಏನು ತ್ಯಾಜ್ಯ ಹರಿದು ಬರ್ತಿದೆಯೋ ಅದನ್ನು ತಡೆಗಟ್ಟಬೇಕು, ಅಲ್ಲದೆ ಇದರಲ್ಲಿ ತುಂಬಿದಂಥ ಹೂಳನ್ನು ತೆಗೆಯಬೇಕೆಂಬ ಉದ್ದೇಶದಿಂದ ಇವತ್ತು ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷೆ ಕಸ್ತೂರಿ ಪಂಜಾ, ಚೇಳೇರು ಗ್ರಾಮ ಪಂಚಾಯತ್ನ ಅಧ್ಯಕ್ಷ, ಚೇಳೇರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷೆ ರೇಖಾ, ಮಾಜಿ ಅಧ್ಯಕ್ಷ ಪುಷ್ಪರಾಜ್ ಶೆಟ್ಟಿ, ಸದಸ್ಯರಾದ ಬಾಲಕೃಷ್ಣ ಶೆಟ್ಟಿ, ಯಶೋಧ, ಲತಾ, ವಸಂತಿ, ಪ್ರೇಮಾ ಶೆಟ್ಟಿ, ಸುಕುಮಾರಿ, ಚರಣ್ ಕುಮಾರ್, ಪ್ರತಿಮಾ ಶೆಟ್ಟಿ, ಮಾಜಿ ಮಂಗಳೂರು ನಗರ ಪಾಲಿಕೆಯ ಸದಸ್ಯೆ ಶ್ವೇತಾ ಪೂಜಾರಿ, ಪಡುಪಣಂಬೂರು ಗ್ರಾಮ ಪಂಚಾಯತ್ನ ಸದಸ್ಯ ವಿನೋದ್ ಬೆಳ್ಳಾಯಿರು, ಮುಲ್ಕಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಮೋಹನ್ ಕೋಟ್ಯಾನ್, ಪ್ರಮುಖರಾದ ಸುಕೇಶ್ ಶೆಟ್ಟಿ ಕಂಡಿಗೆ, ರಮೇಶ್ ಪೂಜಾರಿ ಚೇಳೈರು, ಕಿರಣ್ ಶೆಟ್ಟಿ ಕೆರೆಮನೆ, ವಾಸುದೇವ ಶೆಟ್ಟಿ, ದಿವಾಕರ್ ಶೆಟ್ಟಿ, ವೆಂಕಟೇಶ ಶೆಟ್ಟಿ, ಮನೋಜ್ ಶೆಟ್ಟಿ ಚೇಳೈರು, ನಿತಿನ್ ಶೆಟ್ಟಿ ಕಂಡಿಗೆ ಮುಂತಾದವರು ಉಪಸ್ಥಿತರಿದ್ದರು. ಮುಲ್ಕಿ ತಹಶೀಲ್ದಾರರಾದ ಪ್ರದೀಪ್ ಕುರ್ಡೇಕರ್ ಹಾಗೂ ಚೇಳೈರು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ನಿತ್ಯಾನಂದ ಅವರು ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದರು. ಗ್ರಾಮ ಆಡಳಿತ ಅಧಿಕಾರಿ ಸುಲೋಚನಾ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.